come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಪಶ್ಚಿಮ ಘಟ್ಟ, ಉತ್ತರದಲ್ಲಿ ಪ್ರಸಿದ್ಧ ಉತ್ತರ ಕರ್ನಾಟಕ ಜಿಲ್ಲೆ ಹಾಗೂ ದಕ್ಷಿಣದಲ್ಲಿ ಕೇರಳ ರಾಜ್ಯಗಳಿಂದ ಸುತ್ತುವರಿದಿದೆ ವಿವಿಧತೆಯಲ್ಲಿ ಏಕತೆ ಸಾರುವ ವೈಶಿಷ್ಟ್ಯಪೂರ್ಣ ಜಾನಪದ ಆಚರಣೆಯನ್ನ ಹೊಂದಿರುವ ನಮ್ಮಿ ತುಳುನಾಡು. ನಾಗಾರಾಧನೆ ಮತ್ತು ದೈವಾರಾಧನೆಯನ್ನು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕಾಣಲು ಸಾಧ್ಯ ಇಲ್ಲ. ಕಂಬಳ, ಕೋಳಿ ಅಂಕ, ಗ್ರಾಮೀಣ ಕ್ರೀಡೆಗಳು, ಯಕ್ಷಗಾನ ಮತ್ತು ತಾಳಮದ್ದಲೆ ನಮ್ಮ ಪ್ರಸಿದ್ಧ ಜಾನಪದ ಕ್ರೀಡೆಗಳು. ಮಾತ್ರವಲ್ಲ, ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ದಾಖಲೆ ಸ್ಥಾಪಿಸಿರುವ ತುಳುನಾಡು ಭಾರತದ ಅರ್ಥವ್ಯವಸ್ಥೆಗೆ ವಿಶೇಷವಾದ ಕೊಡುಗೆಯನ್ನ ನೀಡಿದೆ. ಹೇಳಿ ಕೇಳಿ ಕರಾವಳಿ ಬೇರೆ, ಮೀನಿಗೇನು ಬರವೇ, ತರಹೇವಾರಿ ತಾಜಾ ಮೀನುಗಳು, ಇದರ ಸ್ಪೆಷಲ್ ಖಾದ್ಯಗಳನ್ನ ಸವಿಯಲು ದೇಶ ವಿದೇಶಗಳಿಂದ ಜನ ಇಲ್ಲಿನ ರೆಸ್ಟೋರೆಂಟ್ಗಳಿಗೆ ಬರ್ತಾರೆ. ಇನ್ನು ಆಹಾರ ವೈವಿಧ್ಯತೆ ಬಗ್ಗೆ ಹೇಳೋದೇ ಬೇಡ. ನೀರ್ದೋಸೆ, ಚಿಕನ್ ಕರಿ, ಚಿಕನ್ ಸುಕ್ಕ, ಪುಳಿಮುಂಚಿ ಅಂತೂ ವರ್ಲ್ಡ್ ಫೇಮಸ್. ಆಟಿ ತಿಂಗಳಲ್ಲಿ ಪ್ರಕೃತಿಜನ್ಯ ವಸ್ತುಗಳನ್ನು ಬಳಸಿ ತಯಾರಿಸುವ ಅಡುಗೆಗಳು ಆರೋಗ್ಯಕ್ಕೂ ಪೂರಕ. ಅಡುಗೆ ಅಂದ್ರೆ ಕಲೆ, ಅಡುಗೆ ಅಂದ್ರೆ ತಂತ್ರಜ್ಞಾನ. ಆಹಾರ ಕೇವಲ ಹೊಟ್ಟೆ ಮಾತ್ರ ಅಲ್ಲ, ಅದು ತಿನ್ನುವವರ ಮನಸ್ಸನ್ನ ಕೂಡ ತುಂಬುವಂತಿರ್ಬೇಕು, ಗೆಲ್ಲುವಂತಿರ್ಬೇಕು. ಮನುಷ್ಯನ ಪಂಚೇಂದ್ರಿಯಗಳಿಗೆ ಹಬ್ಬ ಅಂತ ಹೇಳಿದ್ರೆ ಅದುವೇ ಒಂದೊಳ್ಳೆ ಆಹಾರ. ನಾಲಗೆ, ಕಣ್ಣು, ಮೂಗು, ಕಿವಿ, ಹೀಗೆ ಇವೆಲ್ಲವೂ ಒಂದೇ ಸಮನೆ ಚುರುಕುಗೊಳ್ಬೇಕು ಅಂದ್ರೆ ಸವಿಯುವಂಥ ಆಹಾರ ರುಚಿಯಾಗಿರಬೇಕು. ಇನ್ನು ರುಚಿಕರವಾದ ಅಡುಗೆ ತಯಾರಿಸೋದು ಒಂದು ಕಲೆ. ಅದು ಹೊಟ್ಟೆಗೆ ಮಾತ್ರವಲ್ಲದೆ ಕಣ್ಣುಗಳಿಗೂ ಮುದ ನೀಡುವಂತಿರಬೇಕು. ಒಂದೊಳ್ಳೆ ಆಹಾರ ತಯಾರಿಸಲು ಅಡುಗೆಯ ಅರಿವಿದ್ರೆ ಸಾಲದು, ಅಡುಗೆ ಮೇಲೆ ಪ್ರೀತಿ ಇರಬೇಕು, ಅಭಿರುಚಿನೂ ಇರಬೇಕು. ಈ ರೀತಿ ಅಡುಗೆ ಮಾಡೋ ಕಲಾವಿದರಿಗೆ, ಅಡುಗೆಯ ಮಹಾಮಾಂತ್ರಿಕರಿಗೆ ಇಲ್ಲಿದೆ ಸುವರ್ಣಾವಕಾಶ. ಶುರುವಾಗಲಿದೆ ಸವಿರುಚಿಗಳ ಪಯಣ. ಬೇರೆ ಬೇರೆ ಪ್ರದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಅಡುಗೆ ಮಾಂತ್ರಿಕರು ಕರಾವಳಿಯ ಉದ್ದಗಲಕ್ಕೂ ತಮ್ಮ ಸವಿರುಚಿಯನ್ನ ಪಸರಿಸಲು ತುದಿಗಾಲಲ್ಲಿ ಕಾದು ನಿಂತಿರುವ ಪ್ರತಿಭಾನ್ವಿತ ಹೋಮ್ ಕುಕ್ಸ್. ಅಡುಗೆ ಮಾಂತ್ರಿಕರೆಂದೇ ಕರೆಯಲ್ಪಟ್ಟ ಅದೆಷ್ಟೋ ಶೆಫ್ಸ್ನವರಿಂದ ಪ್ರೇರಣೆಗೊಂಡ ಹಲವಾರು ಯುವಕ ಯುವತಿಯರು, ಮಹಿಳೆಯರು, ಉತ್ಸುಕ ಬಾಣಸಿಗರು ತಾವು ಕೂಡ ಅವರಂತೆ ಶೆಫ್ಸ್ ಆಗ್ಬೇಕು ಅನ್ನೋ ಹೆಬ್ಬಯಕೆಯನ್ನ, ಕನಸನ್ನ ಹೊತ್ತಿರ್ತಾರೆ. ನಿಮ್ಮೆಲ್ಲರ ಮಧ್ಯೆ ಇರುವಂತಹ ಆ ಹೋಮ್ ಕುಕ್ಸ್ನ ಅಡುಗೆ ಕಲೆ, ಸಾಮರ್ಥ್ಯ ತೋರಿಸಲು ಮನಸ್ಸಿನಲ್ಲಿ ಮನೆ ಮಾಡಿರುವ ಶೆಫ್ ಆಗ್ಬೇಕು ಅನ್ನೋ ಮೋಹ, ಆಸೆ, ಕನಸನ್ನ ನನಸಾಗಿಸಲು ಇಲ್ಲಿದೆ ಮಹಾವೇದಿಕೆ. ತಮ್ಮ ಅಡುಗೆಯ ಅಭಿರುಚಿಯನ್ನ ಇಡೀ ಜಗತ್ತಿಗೆ ತೋರಿಸಲು ಈ ಮಹಾ ಪಾಕಶಾಲೆಯಲ್ಲಿ ನಡೆಯಲಿರುವ ಮೊಟ್ಟ ಮೊದಲ ಅತಿ ದೊಡ್ಡ ಕುಕಿಂಗ್ ರಿಯಾಲಿಟಿ ಶೋ, ಅದುವೇ ಆಪಲ್ ಮಾರ್ಟ್ ಅರ್ಪಿಸುವ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020. ತಮ್ಮ ವಿಭಿನ್ನವಾದ ಆಹಾರದಿಂದ ಮಾಸ್ಟರ್ ಕ್ಲಾಸ್ ಏಪ್ರೋನ್ಗೋಸ್ಕರ ಪೈಪೋಟಿ. ಯಾರಾಗಲಿದ್ದಾರೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಟಿವಿ ನೋಡುತ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಹೃದಯ ಸ್ಪರ್ಶಿಯಾಗಿ ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದು ಸುಂದರವಾದ ವೇದಿಕೆಯಲ್ಲಿ ನಾವು ಇವತ್ತಿದ್ದೇವೆ. ಬಹಳ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ಕರಾವಳಿ ಕರ್ನಾಟಕ ಇದುವರೆಗೆ ಕಾಣದಂತ ಅತಿ ದೊಡ್ಡ ಕುಕಿಂಗ್ ರಿಯಾಲಿಟಿ ಕಾಂಪಿಟಿಷನ್, ದಟ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020.
ವೀಕ್ಷಕರೇ, ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ಬೇರೆ ಬೇರೆ ಕ್ರಿಯಾತ್ಮಕ ವಿಷಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀಡ್ತಾ ಬಂದಿದೆ. ಅದು ಕುಕಿಂಗ್ ಆಗಿರ್ಬೋದು, ಜ್ಯುವೆಲರಿ ಮೇಕಿಂಗ್ ಆಗಿರ್ಬೋದು, ಕ್ಯಾಲಿಗ್ರಫಿ ಆಗಿರ್ಬೋದು, ಹೀಗೆ ಹಲವಾರು ವಿಷಯದಲ್ಲಿ ಕೋರ್ಸ್ಗಳನ್ನ ನೀಡ್ತಾ ಬಂದಿದೆ. ಇದೀಗ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮೂಡಿ ಬಂದಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ನಮ್ ಜೊತೆ ಮುಖ್ಯ ಪ್ರಾಯೋಜಕರಾಗಿರ್ತಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, tried, tasted and trusted Aruna Masala since 1980, the Ocean Pearl Inn, Sugar Cloud Brownies, AK Cleanse of Toilet Cleaners and ನಮ್ ಜೊತೆ ಮೀಡಿಯಾ ಪಾರ್ಟ್ನರ್ ಆಗಿದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ಮೂಡಿ ಬರ್ತಾ ಇದೆ. ಒಂದು ಮಾತಿದೆ ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ ನಾವು ಏನೇ ಕೊಟ್ಟರು ಕೂಡ ಪೂರ್ಣ ರೀತಿಯಲ್ಲಿ ತೃಪ್ತಿ ಆಗುದಿಲ್ವಂತೆ. ಅದು ದುಡ್ಡಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಏನೇ ಕೊಟ್ಟರು ಕೂಡ ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೆ. ಆದ್ರೆ ಒಬ್ಬ ವ್ಯಕ್ತಿಗೆ ಹೊಟ್ಟೆ ತುಂಬಾ ಊಟ ಕೊಟ್ರೆ ತುಂಬಾ ಪರಿಪೂರ್ಣ ರೀತಿಯಲ್ಲಿ ತೃಪ್ತಿಯಾಗಿ ಸಾಕು ಅಂತ ಹೇಳ್ತಾನೆ. ಈ ರೀತಿ ನಾವು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತಾದ್ರೆ ಮಾಡಿರುವಂತ ಅಡಿಗೆ ಅಷ್ಟೇ ರುಚಿಯಾಗಿರ್ಬೇಕು, ಅಷ್ಟೇ ಶುಚಿಯಾಗಿರ್ಬೇಕು. ಹಾಗಾಗಿರ್ಬೇಕಿದ್ರೆ ಈ ಒಂದು ಅಡುಗೆ ಕೂಡ ಒಂದು ಕಲೆ ಅಂತ ಹೇಳ್ಬೋದು. ಅಡುಗೆ ಮಾಡುವವರು ಕೂಡ ಒಬ್ರು ಕಲಾವಿದರು ಅಂತ ಹೇಳ್ಬೋದು. ಇಂಥ ಕಲಾವಿದರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು. ನಮ್ಮ ಕರಾವಳಿ ಭಾಗದ ಶೆಫ್ಸ್ನವರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಸೃಷ್ಟಿಸಬೇಕು ಎನ್ನುವ ನಿಟ್ಟಿನಲ್ಲಿ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಆಶಯದಲ್ಲಿ ಮೂಡಿ ಬಂದಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಇದರ ಆಡಿಷನ್ಸ್ ರೌಂಡ್ ನಲ್ಲಿ ನಾವು ಎತ್ತಿದ್ದೇವೆ. ತುಂಬಾನೇ ಕಂಟೆಸ್ಟೆಂಟ್ಸ್ಗಳು, ಬೇರೆ ಬೇರೆ ವಿಭಿನ್ನವಾದ ಕಂಟೆಸ್ಟೆಂಟ್ಸ್ಗಳು ತುಂಬಾನೇ ಬೇರೆ ಬೇರೆ ಡಿಶಸ್ ಅನ್ನ ಮಾಡಿ ಇವತ್ತು ನಮ್ಮ ಆಡಿಷನ್ಸ್ ರೌಂಡ್ ನಲ್ಲಿ ಬಂದಿದ್ದಾರೆ. ಸೊ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ತುಂಬಾ ಮುಖ್ಯವಾದ ವ್ಯಕ್ತಿಗಳನ್ನ ಸ್ವಾಗತಿಸುವಂತ ಹೊತ್ತು. ದಟ್ ಇಸ್ ನಮ್ಮ ಕಾರ್ಯಕ್ರಮದ ತೀರ್ಪುಗಾರರು, ನಮ್ಮ ಕಾರ್ಯಕ್ರಮದ ದಿಗ್ಗಜರನ್ನ, ಕುಕಿಂಗ್ ದಿಗ್ಗಜರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಮೊಟ್ಟ ಮೊದಲನೆಯಾದ ತೀರ್ಪುಗಾರರು, ಇವರ ಬಗ್ಗೆ ಹೇಳಬೇಕು ಅಂತಾದ್ರೆ ಇವರು ಅಡುಗೆಯ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳ ಕಾಲ ಅನುಭವವನ್ನ ಹೊಂದಿರುವಂತವರು. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸ್ಟಾರ್ ಹೋಟೆಲ್ಗಳಲ್ಲಿ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ITC ಗ್ರೂಪ್ ಆಫ್ ಹೋಟೆಲ್ಸ್ ಆಗಿರ್ಬೋದು, ದ ಒಬೆರಾಯ್ ಗ್ರ್ಯಾಂಡ್ ಆಗಿರ್ಬೋದು, ಅದೇ ರೀತಿ ವಿದೇಶದಲ್ಲೂ ಕೂಡ ಬೆಹರಿನ್ ಪೆಟ್ರೋಲಿಸ್ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್, ಇಲ್ಲೂ ಕೂಡ ಇವರು ಶೆಫ್ ಆಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಮೂಲತಃ ಇವರು ಕೋಲ್ಕತ್ತಾದವರು. ಪ್ರಸ್ತುತ ಇವರು ನಮ್ಮ ಮಂಗಳೂರಿನ ಓಷನ್ ಪರ್ಲ್ ನಲ್ಲಿ ಕಳೆದ 5 ವರ್ಷದಿಂದ ಶೆಫ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಿ ಇಸ್ ನನ್ ಅದರ್ ದ್ಯಾನ್ ಶೆಫ್ ದೇವ್ಬ್ರತ್ ಮಂಡಲ್ ಸರ್ ಅವರು. ಇವರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸೊ ವಿ ವೆಲ್ಕಮ್ ಯು ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್. Feel on the stage. How do you feel on the stage to be on this master class? And in Bangalore is first time with the master class. It's very good and exposure to all people to create the new things and new cuisine. Very good. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇನ್ನೊಬ್ರು ಶೆಫ್ ಇದ್ದಾರೆ. ಸೊ ಇವರು ಕೂಡ ಅಡುಗೆಯ ಕ್ಷೇತ್ರದಲ್ಲಿ ಅಪಾರವಾದ ಅನುಭವವನ್ನು ಹೊಂದಿರುವಂತವರು. ತುಂಬಾನೇ ರೆಸ್ಟೋರೆಂಟ್ಸ್ ಗಳಲ್ಲಿ, ಬೇಕರಿಗಳಲ್ಲಿ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸೊ ಫ್ರೆಂಚ್ ಬೇಕರಿ, ಚೀಸ್ ಕೇಕ್ ಕಂಪನಿ ಇವೆರಡು ಸಂಸ್ಥೆಗಳ ಮಾಲಕರಾಗಿರ್ತಾರೆ. ಮೂಲತಃ ಇವರು ಕೂರ್ಗ್ನವರು. ಪ್ರಸ್ತುತ ಇವರು ಇಮರತ್ ಗ್ರೂಪ್ ಆಫ್ ಹೋಟೆಲ್ಸ್ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಹಿ ಇಸ್ ನನ್ ಅದರ್ ದ್ಯಾನ್ ಶೆಫ್ ಕಿಫಾಯತ್ ಅವರು. ಸೊ ನಿಮ್ಮನ್ನು ಕೂಡ ನಾನು ಒಂದು ಸ್ಟೇಜ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ವಿ ವೆಲ್ಕಮ್ ಯು ಸರ್. ಸೊ ಕಿಫಾಯತ್ ಅವರೇ, ಹೌ ಡು ಯು ಫೀಲ್ ಬೀಯಿಂಗ್ ಆನ್ ದಿ ಸ್ಟೇಜ್? ಹೇಗೆ ಅನಿಸ್ತಾ ಇದೆ ಈ ಒಂದು ಮಾಸ್ಟರ್ ಕ್ಲಾಸ್ ಸ್ಟೇಜ್ ನಲ್ಲಿ? Really good, something new here happening here in Bangalore. First time in Karnataka I feel. Okay. So ತುಂಬ ಚೆನ್ನಾಗಿದೆ. ಇದೊಂದು ಅಪಾರ್ಚುನಿಟಿ ಎಲ್ಲರಿಗೆ, ಮನೆಯಲ್ಲಿರೋರಿಗೆ, ಲೈಕ್ ಟು ಕಮ್ ಟು ದ ಸ್ಟೇಜ್, ಎಕ್ಸ್ಪೋಜರಿಗೆ, ಲೈಕ್ ಟು ಮೇಕ್ ನ್ಯೂ ಥಿಂಗ್ಸ್, ಇನೋವೇಟಿವ್ ಥಿಂಗ್ಸ್, ಕರೆಕ್ಟ್, ಓಲ್ಡ್ ಕ್ವಿಸಿನ್ಸ್ ಮಾಡಿ ಡಿಸ್ಪ್ಲೇ ಮಾಡೋಕ್ಕೆ. ಸೊ ಇಟ್ಸ್ ರಿಯಲಿ ಗುಡ್ ಟು ಬಿ ಸಮಥಿಂಗ್ ನ್ಯೂ ಹಿಯರ್. ಸೊ ಹೋಪ್ the best things will come out in the future. Okay. ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿರುವಂತಹ ಆಪಲ್ ಮಾರ್ಟ್ ಈ ಒಂದು ಸಂಸ್ಥೆಯ ಪಾರ್ಟ್ನರ್ ಆಗಿರುವಂತಹ ಮಿಸ್ಟರ್ ತಾಹಿರ್ ಇವರು ನಮ್ಮ ಶೆಫ್ ಆಗಿರುವಂತಹ ದೇವ್ಬ್ರತ್ ಮಂಡಲ್ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್.
ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮದ ಮತ್ತೊಂದು ಪ್ರಾಯೋಜಕರಾಗಿರುವಂತಹ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್ ಇದರ ಪ್ರಾಂಶುಪಾಲರಾದಂತಹ ಆರ್ಕಿಟೆಕ್ಟ್ ರಾಮನಾಥ್ ಇವರು ನಮ್ಮ ಮತ್ತೊಬ್ಬರು ತೀರ್ಪುಗಾರರಾದಂತಹ ಶೆಫ್ ಕಿಫಾಯತ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿ ವೆಲ್ಕಮ್ ಯು ಸರ್, ಪ್ಲೀಸ್. ಥ್ಯಾಂಕ್ ಯು ಆರ್ಕಿಟೆಕ್ಟ್ ರಾಮನಾಥ್ ಅವರೇ, ಅದೇ ರೀತಿ ಶೆಫ್ ಕಿಫಾಯತ್ ಅವರಿಗೆ ಥ್ಯಾಂಕ್ ಯು. ಇದೀಗ ನಮ್ಮ ಕಂಟೆಸ್ಟೆಂಟ್ಸ್ ಗಳು ಒಬ್ಬೊಬ್ಬರಾಗಿ ಬಂದು ತಾವು ಮಾಡಿದಂತ ರುಚಿಯಾದ ಅಡುಗೆಯನ್ನ ನಮ್ಮ ತೀರ್ಪುಗಾರರಿಗೆ ಇದೀಗ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ವೀಕ್ಷಕರೇ, ಮಾಸ್ಟರ್ ಕ್ಲಾಸ್ ಈ ಒಂದು ಕಾಂಪಿಟೇಷನ್ ನ ಆಡಿಷನ್ಸ್ ರೌಂಡ್ ಅಲ್ಲಿ ನಾವಿವತ್ತಿದ್ದೇವೆ. ಸೊ ತುಂಬಾನೇ ಕಂಟೆಸ್ಟೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಇವತ್ತು ನಮ್ಮ ಆಡಿಷನ್ ನಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬಂದಿರ್ತಾರೆ. ಸೊ ಏನೆಲ್ಲ ಹೊಸ ಹೊಸ ರೆಸಿಪಿಯನ್ನು ಮಾಡಿದ್ದಾರೆ, ನಮ್ಮ ತೀರ್ಪುಗಾರರಿಗೆ ಯಾವ ಥರ ಇವರು ತಮ್ಮ ಡಿಶಸ್ಸನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಕೆಲವೊಂದೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಕಂಟೆಸ್ಟೆಂಟ್ಸನ್ನು ಇವಾಗ ಕರೆಯುವಂಥ ಹೊತ್ತು. ಸೊ ಒಬ್ಬೊಬ್ಬರಿಗೆ ನಾವು 10 ನಿಮಿಷಗಳ ಕಾಲಾವಕಾಶವನ್ನು ಪ್ರೆಸೆಂಟೇಷನ್ಗೋಸ್ಕರ ಕೊಡ್ತೇವೆ. ಇಲ್ಲಿಂದ ಅವರು ಪ್ರೆಸೆಂಟೇಷನನ್ನು ಮಾಡಿ ನಮ್ಮ ಮೇನ್ ಸ್ಟೇಜ್ ವೇದಿಕೆಗೆ ಹೋಗ್ಲಿಕ್ಕಿದ್ದಾರೆ. ಅಲ್ಲಿ ನಮ್ಮ ತೀರ್ಪುಗಾರರು ಇರ್ತಾರೆ, ಅವರು ಅದನ್ನು ಟೇಸ್ಟ್ ಮಾಡಿ ಅವರು ಅನಿಸಿಕೆಯನ್ನು ಕೊಡಲಿಕ್ಕಿದ್ದಾರೆ, ಅಂಕಗಳನ್ನು ನೀಡಲಿಕ್ಕಿದ್ದಾರೆ. ಆದರೆ ಈ ಒಂದು ಆಡಿಷನ್ಸ್ ರೌಂಡ್ನಿಂದ ಕೇವಲ 16 ಹೋಮ್ ಕುಕ್ಸ್ ಮಾತ್ರ ನಮ್ಮ ಮಾಸ್ಟರ್ ಕ್ಲಾಸ್ನ ಮೇನ್ ಕಿಚನ್ ರೌಂಡಲ್ಲಿ ಸೆಲೆಕ್ಟ್ ಆಗಲಿಕ್ಕಿದ್ದಾರೆ. ಸೊ ಯಾರಿಗೆಲ್ಲ ಈ ಒಂದು 16 ಏಪ್ರಾನ್ಸ್ ನಮ್ಮಲ್ಲಿದೆ, ಸೊ 16 ಮಾಸ್ಟರ್ ಕ್ಲಾಸ್ ಕಿಚನ್ ಏಪ್ರಾನ್ಸ್ ಯಾರಿಗೆಲ್ಲ ಸಿಗ್ತದೆ ಅಂತ ನೋಡೋಣ. ಯಾರೆಲ್ಲ ಟ್ಯಾಲೆಂಟೆಡ್ ಹೋಮ್ ಕುಕ್ಸ್ ಇವತ್ತು ನಮ್ಮ ಈ ಒಂದು ಏಪ್ರಾನ್ಸನ್ನು ಪಡ್ಕೊಂಡು ಹೋಗ್ತಾರೆ ಅಂತ ನೋಡೋಣ. Made this malai tikka. Fresh cream, curds, cheese, cream cheese. What cheese you use? Yeah, What cheese you use? Amul spread cheese, and ginger garlic paste, oregano, ಮ್ಯಾರಿನೇಟ್ ಮಾಡಿದ್ದು, ಮತ್ತು ಬಟ್ಟರಲ್ಲಿ ಫ್ರೈ. This one? ಅದು ಚಿಕನ್ ಕಟ್ಲಾಟ್, ಗ್ರೀನ್ ಮಸಾಲ, ಆನಿಯನ್, ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆ್ಯಂಡ್ ಟರ್ಮರಿಕ್, ಗರಂ ಮಸಾಲ ಆ್ಯಂಡ್ ಚಿಕನ್. Texture was good, the food was good, the coloring was also good, plating was also good. It was good. Only kebab and kebab is A bit dry. Dryness. Not like fresh kind. Right. Yeah. So it wasn't fresh a bit, but The still the taste malai- was good. Malai tikka also. Yeah. You could know more malai actually. Yeah. Especially the cutlet was good and the dessert was good. Right. ವೀಕ್ಷಕರೇ, ನಮ್ಮ ಜೊತೆ ಇದೀಗ ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ ಇದ್ದಾರೆ, ಫಾತಿಮಾ ಸಲ್ವಾ ಅವರು ಕೂಡ ಅವರ ಪ್ಲೇಟಿಂಗ್ ಅನ್ನ ಮುಗಿಸಿದ್ದಾರೆ. ಇದೀಗ ಅವರು ಜಡ್ಜಸ್ ಮುಂದೆ ತಾವು ಮಾಡಿದಂಥ ವಿಭಿನ್ನವಾದ ಡಿಶ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಸೊ ನಿಮ್ದು ಆಯ್ತಾ ಪ್ರೆಸೆಂಟೇಷನ್ ಎಲ್ಲ? ಆಯಿತು. ಸೊ ರೆಡಿ ಫಾರ್ ದ ಶೋ? ರೆಡಿ. How did you garnish this? Like a layer? First I poured the lychee juice, then with the spoon, giving the spoon slowly, I poured the strawberry, then up whipping cream. Good garnishing. Thank you. How is drink? Sorry? How is drink? How to? How is drink? How to drink? Just like this in the straw. To stir. Yeah, you can just turn, like, twist it and. It's a different mayo. Yeah. Innovative. You innovated this? Yeah, actually I learned it from my mother. My mom prepares it. You add oil also. Which oil you use? Oil, I used olive oil. Yeah, all things I used olive oil because it's a continental food, right? Right. Good. So, any background
of this dish? No. Lychee, you made it? Lychees are fresh lychees, but the syrup I added. So we'll be calling you later. Okay. We'll give the results later. Okay. So you can wait there. Okay. After some. ಸೊ ವಾಟ್ ಹ್ಯಾವ್ ಯು ಪ್ರಿಪೇರ್ಡ್ ಮ್ಯಾಮ್? I have prepared almond and custard apple halwa, achari rava dhokla, sheer pira, and makhmali tikka. ಇವರು ಹೇಳಿದ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಏನೆಲ್ಲ ತುಂಬ ಹೊಸ ಹೊಸ ಐಟಮ್ಸನ್ನು ನೀವೇ ಪ್ರಿಪೇರ್ ಮಾಡಿ ನೀವೇ ತಯಾರು ಮಾಡಿದಂಥ ಹೆಸರು ಅಂತ ಕಾಣ್ತದೆ ನನಗೆ. ನೇಮ್ಸ್ ಹೆಸರು ನಾನು ಹಾಕಿದ್ದೀನಿ, ಬಟ್ ಸಮ್ ಥಿಂಗ್ಸ್ ಐ ಹ್ಯಾವ್ ಪ್ರಿಪೇರ್ಡ್ ಬೈ ಮೈ ಓನ್ ಆಲ್ಸೋ. ಓಕೆ, ಸೊ ನಿಮ್ಮದೇ ರೆಸಿಪಿ, ಓನ್ ರೆಸಿಪಿ? Yes, the three recipes, 3 to 4 recipes are mine. ನಾನು ಅಸಿಸ್ಟೆಂಟ್ ಪ್ರೊಫೆಸರ್, ಗುಜರಾತಿ. ನಾನು ನನಗೆ ಕುಕ್ಕಿಂಗ್ ತುಂಬ ಇಂಟ್ರೆಸ್ಟ್ ಇದೆ. ಸೊ ಮುಂಚಿಂದ ನನಗೆ ಮಾಡಲಿಕ್ಕೆ ತುಂಬ ಇಷ್ಟ ಇದೆ. ಇದು ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸೊ ಐ ಜಸ್ಟ್ ಥಾಟ್ ನಾನು ಇದು ಜಸ್ಟ್ ಬಂದು ಟ್ರೈ ಮಾಡೋಣ ಅಂತ. ये कैसे बनाया आपने? ये संतरा ऑरेंज एंड शुगर जिंजर ग्रेट करके उसको पहले बॉईल किया. स्ट्रेन करने के बाद शुगर सिरप, पानी और वो सिरप डाला. और काला नमक, इट्स कॉल्ड ब्लैक सॉल्ट और थोड़ा रोस्टेड जीरा पाउडर और पुदीना. इसमें कोई कलर यूज़ किया लग रहा है आपने? जी यार सम कलर? नो, You told ऐसे ही something. नहीं, कलर नहीं यूज़ किया है. ये कुछ हेल्थ बेनिफिट्स बोला ना, क्या है? व्हाट आर द हेल्थ बेनिफिट्स? What is the health बिकॉज benefit? चिया सीड से आके आप लोग पेट साफ हो जाता है. एंड इट इज़ लाइक डाइजेशन के लिए रॉक सॉल्ट है, ब्लैक सॉल्ट इट्स गुड. और जिंजर इट्स नाउ बिकॉज ऑफ कोरोना इट्स इम्यून सिस्टम बढ़ाता है. और ऑरेंज इज विटामिन सी, ऑरेंज सिरप. Is your innovative product? This is I've innovated like this syrup and सीताफल custard, this one हलवा और टिक्की, This one. प्लम चटनी और पैर चटनी. क्योंकि घर में बच्चे नहीं खाते हैं तो कुछ ना कुछ इनोवेटिव करना पड़ता है. Right. Let's is okay. ಥ್ಯಾಂಕ್ ಯು. ನಮ್ಮದು ದುಬೈಯಲ್ಲಿದ್ದೇನೆ ನಾನು. ಒಂದು ಚಿಕ್ಕ ಶೆಫ್ ಆಗಿದ್ದೇನೆ. ಎಷ್ಟು ವರ್ಷ? ಒಂದು 3-4 ವರ್ಷ ಆಯಿತು. ಐ ಆಮ್ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನಾನು ಸ್ಟೇಜ್ ಫೀಲ್ ಆಗ್ತಾ ಉಂಟು. ಐ ಡೋಂಟ್ ನೋ ಹೌ ವಿಲ್ ಐ ಡೂ. ಐ ಹೋಪ್ ಇನ್ಶಾಲ್ಲ. ನನ್ನ ಹೆಸರು ಹನಾ ಶೆಟ್ಟಿ ಅಂತ ಹೇಳಿ, ನಾನು ಕಾರ್ಕಳದಿಂದ ಬರ್ತಾ ಇದ್ದೇನೆ. ಸೊ ಬೇಸಿಕಲಿ ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಸ್ ಎ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಕುಕ್ಕಿಂಗ್ ಇಸ್ ಮೈ ಪ್ಯಾಷನ್. ಸೊ ಹಾಗೆ ನಾನು ಟ್ರೈ ಮಾಡುವ ಅಂತ ಹೇಳಿ ಒಂದು ಟ್ರೈ ಕೊಡ್ತಾ ಇದ್ದೇನೆ. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ನಾನು ಕರ್ನಾಟಕ ಕೇರಳ ಗಡಿಭಾಗದ ಕಾಸರಗೋಡು ಜಿಲ್ಲೆಯ ಹತ್ತಿರದ ಅಡ್ಡಣಕ ಎಂಬ ಊರಿನಿಂದ ಬರ್ತಿದ್ದೇನೆ. ನನ್ನ ಹೆಸರು ಇಬ್ರಾಹಿಂ ಬಾದಿಶಾ ಅಂತ. ನಮ್ಮದು ದುಬೈಯಲ್ಲಿದ್ದೇನೆ ನಾನು. ಒಂದು ಚಿಕ್ಕ ಶೆಫ್ ಆಗಿದ್ದೇನೆ. ಎಷ್ಟು ವರ್ಷ? ಒಂದು 3-4 ವರ್ಷ ಆಯಿತು. इसको कैसे बनाया? ಅದು ಚಿಕನ್ ಬೇಯಿಸಿ ಅದರ ಗ್ರೇವಿ ತೆಗೆದು
ग्रेवी हाँ किसका ग्रेवी है? ಚಿಕನ್ ಕ चिकन का ग्रेवी. Then ಮತ್ತೆ ಅದನ್ನು ಬೇಯಿಸಿ ಅದಕ್ಕೆ ಸ್ಪೈಸೀಸ್ ಎಲ್ಲ ಹಾಕಿ ಓಟ್ಸ್ ಹಾಕ್ತಿದ್ವಿ ಲಾಸ್ಟ್ ಓಟ್ಸ್ ಹಾಕಿ Oats. ಓಟ್ಸ್ okay. Main oats and chicken gravy. ಅಯ್ಯೋ Chicken stock. ಚಿಕನ್ ಸ್ಟಾಕ್ ये मैरिनेट किया गया ಆ ಮ್ಯಾಗ್ನೆಟ್ कितना टाइम किया? 20 ಮಿನಿಟ್ಸ್ 20 मिनट्स ही किया है. ಹಾಂ कब बनाया? ಯಾವಾಗ ಮಾಡಿದ್ದು? ಇದು ಒಂದು 8:30 8:45 ಆಗ್ಬೋದು ಮಾರ್ನಿಂಗ್. ನಂದು ದೂರ ಅಲ್ವಾ ಹದಿನಾಳಕ್ಕೆ ಇಲ್ಲಿ ಕೇರಳ ಕರ್ನಾಟಕ ಗಾಡಿ ಓಕೆ. ನೀವು ಅಲ್ಲಿಂದ ಬಂದಿದ್ದೀರಿ? ಅಲ್ಲಿಂದ इसका accompaniment क्या है? इसको बिरयानी ड्राई है ना? हाँ ड्राई बिरयानी नहीं है वो मसाला नहीं है मसाला ಇಲ್ಲ ಇದರಲ್ಲಿ ಮಂದಿ ड्राई मंडी ರೈಸ್ चिकन ड्राई कैसे खाएगा इसको? हाँ ड्राई कैसे खाएगा? वो डाल वेरी ड्राई ना? हाँ वो शोरबा डाल के अच्छा शोरबा डाल ಇದೇನು ಹೇಳಿದ್ದು? ಡೇಟ್ಸ್ ಡೆಸರ್ಟ್ ಡೇಟ್ಸ್ ಡೆಸರ್ಟ್. ಹೇಗೆ ಮಾಡಿದ್ದು? ಇದು ನಮ್ಮ ಖರ್ಜೂರದಿಂದ ಮಿಕ್ಸಪ್ ಆಗಿ ನಮ್ಮ ಮಿಲ್ಕ್ ಮೇಡ್ ಅದು ಕಂಡೆನ್ಸರ್ ಮಿಲ್ಕ್ ಶೇಕ್ ಮಾಡಿ ಅರೇಬಿಯನ್ ಡೆಸರ್ಟ್ ಇದು? ಅರೇಬಿಯನ್ ಡೆಸರ್ಟ್. ನೀವು ಅಲ್ಲಿ ಮಾಡ್ತಿದ್ದೀವಿ? ಅಲ್ಲೇ ಮಾಡ್ತೇವೆ. ಓಕೆ ಥ್ಯಾಂಕ್ ಯು. ನಿಮ್ಮ 3 ಜನರಲ್ಲಿ ಒಬ್ಬರಿಗೆ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನಿಬ್ಬರಿಗೆ ನೀವು ಸಸ್ಪೆನ್ಸಲ್ಲಿ ಇರ್ತೀರಾ? The contestant is Fatima Salwa. Okay. So hope you did well, but there were some things which you have you need to little increase it and improve it. So yeah, thank you. ನಮ್ಮ ಇಬ್ಬರು ಕಂಟೆಸ್ಟೆಂಟ್ಸ್ನವರು ಶಾಯಿಸ್ತಾ ಹಮೀದ್ ಅದೇ ರೀತಿ ಧನ್ಯ ಸಾಲೆನವರು ಪ್ಲೇಟಿಂಗನ್ನು ಮುಗಿಸಿದ್ದಾರೆ. ಸೊ ನೀಟಾಗಿ ಇಬ್ಬರು ಕೂಡ ಪ್ರೆಸೆಂಟೇಷನನ್ನು ಮಾಡಿದ್ದಾರೆ, ಪ್ಲೇಟಿಂಗನ್ನು ಮಾಡಿದ್ದಾರೆ. ಇನ್ಮೇಲೆ ಜಡ್ಜಸ್ ಏನಂತಾರೆ ಅಂತ ನೋಡಬೇಕು. ನಮ್ಮ 5ನೇ ಕಂಟೆಸ್ಟೆಂಟ್ ಆಗಿರುವಂಥ ಶಾಯಿಸ್ತಾ ಹಮೀದ್ ಅವರು ಕೂಡ ತುಂಬಾ ಚೆನ್ನಾಗಿ ತುಂಬ ವಿಭಿನ್ನ ರೀತಿಯಲ್ಲಿ ಪ್ರೆಸೆಂಟೇಷನನ್ನು ಮಾಡಿದ್ದಾರೆ, ಸರ್ವಿಂಗನ್ನು ಮಾಡಿದ್ದಾರೆ. ಸೊ ನೀವು ಕೂಡ ನಿಮಗೋಸ್ಕರ ಅಲ್ಲಿ ಜಡ್ಜಸ್ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಡಿಶನ್ನು ಅವರಿಗೆ ಪ್ರೆಸೆಂಟ್ ಮಾಡ್ಬೋದು ಪ್ಲೀಸ್. For the first time ಇಲ್ಲಿ ನಾನು ಸ್ಟೇಜ್ ಫೀಲ್ ಆಗ್ತಾ ಉಂಟು. ಐ ಡೋಂಟ್ ನೋ ಹೌ ವಿಲ್ ಐ ಡೂ ಐ ಹೋಪ್ ಇನ್ಶಾಲ್ಲ. ಮತ್ತು ನನ್ನ ಇವತ್ತು ಡಿಶ್ ಒಂದು ಡಿಫ್ರೆಂಟ್ ಆಗಿ ಉಂಟು. ಪೈನ್ ಪಾನ್ಸಾ, ಅದೊಂದು ಪೈನಾಪಲ್ ಡಿಶ್. How you are interested in making foodie. Actually, I'm your foodie? Okay. I love that. Always I keep on watching all this food. Okay. So you stay here. I mean the studies. Actually, I was past 20 years I was in abroad. Okay. So in this lockdown, I've come back and I've started. Okay. So which one will you? What we can try? I can try this. Like from your side, yeah. From this one. And the sauce is the pine sauce. This. Okay. You can try with this. How it is made? Yeah. How it is made this sauce? Yeah, with pineapple and thyme. This sauce is made from pineapple. Yeah. And there is some fire also. Yeah, this charcoal. Okay. ಮತ್ತು ಇದಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮತ್ತು ಹಸ್ಬೆಂಡ್ ಮತ್ತು ನನ್ನ ಡಾಟರ್ ಇದ್ದಾಳೆ, ಮತ್ತು ನನ್ನ ತಾಯಿ ಮತ್ತು ನನ್ನ ಸಿಸ್ಟರ್ ಇನ್ ಲಾ. ಯಾಕಂದರೆ ನಾನು ಸಣ್ಣ ಮಗುವನ್ನು ಕೂಡ ನಾನು ಬಿಟ್ಟು ಬಂದಿದ್ದೇನೆ. ಅವರು ಅಷ್ಟು ಚಂದ ಅವ್ರನ್ನ ನೋಡ್ತಿದ್ದಾರೆ. ಮತ್ತು ನನ್ನ ಹಸ್ಬೆಂಡ್ ನಿನ್ನೆ ಅವ್ರು ತುಂಬ ಬ್ಯುಸಿ ಇದ್ದರು, ಆದರೂ ಕೂಡ ಅವ್ರು ತುಂಬ ನನಗೆ ಸಪೋರ್ಟ್ ಮಾಡಿ ಎಲ್ಲ ಫೀಲ್ಡಲ್ಲಿ ಇದಕ್ಕೆ ಬರೀ ಅವರೇ ಕಾರಣ. How did you make this? With the This is the mousse inside. no, actually this is cream cheese. Cream cheese and the berry crush
Powdered crush, jelly crush. So we'll inform you Thank you so much. about Okay. it. Thank you so much. Thank you. My name is Ganya. I'm from Mangalore. I have made lancha, a Bengali sweet with the rabdi. It is made of? Huh? It is made of main basic ingredients. Yeah, koya, paneer, maida. And soaked it with sugar syrup. Okay. Thank you. Okay, thank you. It's good. So for the results, I Thank will you, make you wait. ನನ್ನ ಹೆಸರು ಹನಾ ಶೆಟ್ಟಿ ಅಂತ ಹೇಳಿ ನಾನು ಕಾರ್ಕಳದಿಂದ ಬರ್ತಾ ಇದ್ದೇನೆ. ಸೊ ಬೇಸಿಕಲಿ ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಸ್ ಎ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಕುಕ್ಕಿಂಗ್ ಇಸ್ ಮೈ ಪ್ಯಾಷನ್. ಸೊ ಹಾಗೆ ನಾನು ಟ್ರೈ ಮಾಡುವ ಅಂತ ಹೇಳಿ ಒಂದು ಟ್ರೈ ಕೊಡ್ತಾ ಇದ್ದೇನೆ. ಮೀಲ್ ನಾನು ಪ್ರಿಪೇರ್ ಮಾಡಿದ್ದೇನೆ. Okay. ಸೊ ದಟ್ ಈಸ್ ಅ ಬನಾನಾ ಲೀಫ್ ರ್ಯಾಪ್ ಚಿಕನ್. ಸೊ ಅದರಲ್ಲಿ ನಾನು ಸ್ವಲ್ಪ ನಂದು ತಾಯಿ ಮತ್ತು ನಂದು ಅಜ್ಜಿದು ರೆಸಿಪೀಸ್ನ ತಗೊಂಡು ಸೊ ಹ್ಯಾವ್ ಜಸ್ಟ್ ಮಾಡಿಫೈಡ್ ಇಟ್. ಅದನ್ನು ನಾನು ಗ್ರೀನ್ ಮಸಾಲಾಸ್ ಮಾಡಿದ್ದೇನೆ. ಓಕೆ, ಸೊ ಅದನ್ನು ಮಾಡಿ ಮತ್ತೆ ಕೆಂಡದಲ್ಲಿಟ್ಟು ಬರ್ನ್ ಮಾಡಿ ಸ್ಟೀಮ್ ಮಾಡಿದ್ದೇನೆ. Steam or burnt? ಸಾರಿ, ಬರ್ನ್ ಮಾಡಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ರೈಸ್, ದಿಸ್ ಒನ್ ಐ ಹ್ಯಾವ್ ಯೂಸ್ ವಿತ್ ಅ ಘೀ ತಡ್ಕ. ಸೊ ಐ ಹ್ಯಾವ್ ಯೂಸ್ಡ್ ಅ ಘೀ ಫಾರ್ ದಿಸ್. So that's a rich in the starch, as well as I have just taken a salad, vegetable salad, just a home style salad. I have taken. Good. It's Your a idea is very completely a good. meal. Idea is very good. Thank you. So it's a technical one which you did by yourself. I was searching for what to do and all. So that's the thing, like, you know, green masala I used to do always, like I used to like to do. How to make green masala? What ingredients you use? Okay, well, I used leaves like palak, then the mint and the coriander leaves I have grinded with ginger, garlic and the chili as well. So I have just used few like, you know, what is it for that, pepper. Yeah, I have used that for blending to get the spice. Then I have just with the ghee and oil I have tasted, and the cloves everything. So onion, all those things I just did. Okay. First to marinate the chicken. Yeah, I have used for 3 hours. So we like the food. It is good. Thank you. As this is like a local food of Mangalore. Yes. So we'll decide later. Right? Sure. If the people who have been selected, so better luck for the next time. So you did well. So you can make it better. More better. For the next. So chef, we can announce. Yeah. So the selected ones are Miss Anita Raj. Okay. And second is Saista Ahmed. Thank you. One more, Anna Sethi. You three have been selected. So you being young, it was really good. So you will do it better next time. So all the best. కుకింగ్ పండ మస్తు ఇష్ట అవు ఎన్న ప్యాషన్ లంచనే ఒక ఎన్న సపోర్టర్స్ ఆదు ఎన్న మామనకులు ఒక ఎన్న ಪಪ್ಪ ಮಕ್ಕಳು ಮಸ್ತ್ ಇನ್ನು ಬ್ಯಾಕ್ ಸಪೋರ್ಟರ್ಸ್ ಆಗುತ್ತೆ ಏಪಲ ಇಕ್ಕಲ ಕಾರ್ಯ ಇತ್ತನಲ್ಲ ಆರೆ ಏಪಲ ಏನ ಪಿರೈತದು ಮಸ್ತ್ ಸಪೋರ್ಟ್ ಮಾಡ್ತಾರೆ ಅಂಡ್ ಇನ್ನು ಬೈ ಇಚ್ಚಿಯರ್ ಇಂಕ ಸಪೋರ್ಟ್ ಮಾಡಿ ಆಡ್ ನಚ್ಚು ಬೇಲೆಟ್ ಎತ್ತಿನೇಟೆ What is your name? Manoj. Manoj. What do you make? It's a garlic bread with chicken breast and it's a creamy sauce and mixed herbs. Okay. What sauce? Creamy sauce and mixed herbs. Creamy sauce with? I use fresh cream. Alfredo? No, I use fresh cream itself. Only fresh cream? Yeah, fresh cream. The white sauce? Yeah, white. What's your background? My dad is an auto driver. I study in Milagres College, pursuing my BSc in hospitality science. So I'm always being passionate about cooking only, sir. So it's that's my little bit talent over there. So, which year you are? Sir? Which year? This is my third year, sir. Third year? Third year. What do you feel about this platform? This is the first time in Mangalore? Yeah, this is the first time and it's a new experience also.
and it's great. But and I always wanted to go some reality shows and all, go participate. It was If a not kind of winning, shock for you here, yeah, which is in Mangalore. that's what. It was easy for me in the local. So How did you make this? bucket. So it's maida, sugar, yeast, and little bit of oil, dash of oil, and kept for some proofing for half an hour. And I greased it with the butter, garlic, and parsley. You didn't use bread improver? Sorry. Bread improver? Yeah, bread and flour. I Gluten? sir? No gluten. I didn't use any gluten. So it's not elastic. Yeah. There is no elasticity. Crumbly, right? Huh? Yeah. Okay. Okay. So it's good. So we'll be announcing the result later. Okay. Thank you, How sir. important is an apron for you? Sir? How important is Is an my apron apron. for you? It is important. It is kind of getting recognized by people later on. If I have some place in this show, and it is also my passion, so I want that apron at any cost. And I think I have done at my best. So You have to little bit improve your sauce and the chicken, the juiciness of the chicken. Yeah. Okay. Okay. Thank you, sir. May I take Just wait. The apron is provided for you. Thank you. Congratulations. You have an apron. You have done really good. Okay. Thank you, sir. Thank you so much. Yeah. All the best for your future. My favorite dish is dessert. ಇದು ಮೆಕ್ಸಿಕನ್ ಸ್ಪೈಸಿ ಶ್ರಿಂಪ್, ಮತ್ತು ಅದು ಮಿಕ್ಸ್ಡ್ ಫ್ರೂಟ್ ಕ್ರೀಮ್ ಪುಡ್ಡಿಂಗ್, ಮತ್ತು ಅದು ರಾ ಮ್ಯಾಂಗೋ ಪೈನಾಪಲ್ ಮಿಕ್ಸ್ ಕುಲ್ಕಿ. ಅದು ನನ್ನ ಬಿಸ್ನೆಸ್ ಮ್ಯಾಮ್. Cooking for me is like you can experiment it. You can do any experiment. It's not like rocket science or anything. ಮತ್ತು ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಉಂಟು. ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಟಫ್ ಇದೆ. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.